ಕುಂಬಲ ಆಶ್ರಯ ಕಾಲೋನಿದ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಬೊಕ್ಕ ಮಹಿಳಾ ಸಮಿತಿ ವತಿರ್ದು
ತಂಕಣ ಪರಿಸರದ ರಡ್ಡು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಲೇಸನ್ ಐತಾರ ರಾತ್ರಿಗೆ ಆಟಣೆ ಮಾಡಿದ್ದರು. ಬಿಎಸ್ಸಿ ಅಂತಿಮ ಪದವಿಡು 80% ಅಂಕ ಪಡೆಯಿನ ಕುಮಾರಿ ಮಹಾಲಕ್ಷ್ಮಿ ಬೊಕ್ಕ ಎಸ್ಎಸ್ಎಲ್ಸಿಡು ಉನ್ನತ ಅಂಕ ಪಡೆಯಿನ ಕುಮಾರಿ ನಿಧಿಯರಿಗೆ ಸಮಿತಿದ ಪದಾಧಿಕಾರಿಗಳು ಅಭಿನಂದನೆ ಸಂದಾಯರು. ಶ್ರೀ ಕೊರಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರು ಪೂರ್ಣಚಂದ್ರ, ಗೌರವಾಧ್ಯಕ್ಷರು ಯೋಗೇಂದ್ರ, ಗೌರವಾಧ್ಯಕ್ಷರು ವಿನೋದ್ ಕುಂಪಲ, ಕ್ರೀಡಾ ಸಂಚಾಲಕರು ಜಗದೀಶ್, ಕಾರ್ಯದರ್ಶಿ ಸುನಿಲ್ ಶೆಟ್ಟಿ, ಮಹಿಳಾ ಸೇವಾ ಸಮಿತಿ ಅಧ್ಯಕ್ಷರು ವಿಶಾಲಾಕ್ಷಿ ಜಗದೀಶ್, ಗೌರವಾಧ್ಯಕ್ಷರು ವೇದಾವತಿ, ಮಾಜಿ ಅಧ್ಯಕ್ಷರು ಪೂರ್ಣಿಮಾ, ಮಾಜಿ ಅಧ್ಯಕ್ಷರು ರೇಷ್ಮಾ ಅನಿಲ್ ಬೊಕ್ಕ ಸರ್ವ ಸದಸ್ಯರು ಪಾಲ್ಪಡೆದಿದ್ದರು. ಗೌರವಾಧ್ಯಕ್ಷರು ವಿನೋದ್ ಕುಂಪಲ ಎತ್ಕೊಂದು ಸುಧಾರಿಕೆ ಮಂತರು. ಮಹಿಳಾ ಸೇವಾ ಸಮಿತಿ ನೇತ ನೀರೆಲ್ಲಡೆ ಇನಿ ನಮ್ಮ ಊರದ ರಡ್ಡಿ ಜೋಕ್ಲನ್ನು ಸನ್ಮಾನ ಮಂಪನ ಕಾರ್ಯಕ್ರಮನ ಆಯೋಜನೆ ಮಂತದ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೊರಗಜ್ಜ ಸೇವಾ ಸಮಿತಿ ನೇತ ಅಧ್ಯಕ್ಷರಾಗಿನ ಶ್ರೀ ಪೂರ್ಣಚಂದ್ರ ಎಂಬರು ವೇದಿಕೆಗೆ ಬರುವ ಬಣ್ಣದ ವಿನಂತಿ ಬಂದದಲ್ಲ. ಅಂಜನೆ ಮಹಿಳಾ ಸೇವಾ ಸಮಿತಿದ ವಿಶಾಲಾಕ್ಷಿ ಇಮೆರ್ಲ ವೇದಿಕೆಗೆ ಬರುವ ಬಣ್ಣದ ವಿನಂತಿ ಬಂದದಲ್ಲ. ಅಂಜನೆ ಕೊರಗಜ್ಜ ಸೇವಾ ಸಮಿತಿದ ಕಾರ್ಯದರ್ಶಿ ನಂಚಿನ ಸುನೀಲ್ ಶೆಟ್ಟಿ ಇಮೆರ್ಲ ವೇದಿಕೆಗೆ ಬರುವ ಬಣ್ಣದ ವಿನಂತಿ ಬಂದದಲ್ಲ. ನಮ್ಮ ಸಮಿತಿದ ಮಾತಾ ಪದಾಧಿಕಾರಿಗಳನ್ನು ಅಂಚೆ ಬತ್ತಿಂಚಿ ಪಿನ್ನರನ್ನು ಮೋಕೆಡ್ ಎದುಕೊಂಡು ಭಾಸ್ಕರ್ ಶೆಟ್ಟಿಗಾರ್ ಬೊಕ್ಕ ಚಂದ್ರಕಲಾ ದಂಪತಿಲನ ಮಗಲಾಯಿನ ಶ್ರೀ ಕುಮಾರಿ ಮಹಾಲಕ್ಷ್ಮಿ ಬಿಎಸ್ಸಿ ಪರೀಕ್ಷೆಡು 80% ಮಾರ್ಕ್ ದಿತ್ತದು ಉತ್ತೀರ್ಣರಾಗ್ತಾರೆ. ಇಮೇರೇನು ನಮ್ಮ ಕೊರಗಜ್ಜ ಸೇವಾ ಸಮಿತಿ ಪಕ್ಕ ಮಹಿಳಾ ಸೇವಾ ಸಮಿತಿ ನೇತ ಬತ್ತಿದೆ ಇನಿ ಸನ್ಮಾನ ಮನ್ಪಡು ಪಂಪಿನ ಒಂಜಿ ಕಾರ್ಯಕ್ರಮ ನದಿಯೊಂದ. ಅದೇ ರೀತಿ ಕರಿನ SSLC ಪರೀಕ್ಷೆಡು ದಾಮೋದರ್ ಬೊಕ್ಕ ಪುಷ್ಪಲತಾ ದಂಪತಿಲಿನ ಪುತ್ರಿ ಆಯ್ನ ಕುಮಾರಿ ನಿಧಿ ಇಮೇರೆಲ್ಲ ಉನ್ನತ ಶ್ರೇಣಿಡು ಪಾಸ್ ಆಗ್ತಾರೆ. ಅರೆಲ್ಲ ಇನಿ ನಮ್ಮ ಗೌರವಿಸುವ ಒಂದು ಕಾರ್ಯಕ್ರಮ ನದಿಯೊಂದ. ಈ ಕಾರ್ಯಕ್ರಮ ಬೈದಿನ ಮಾತೆಲ್ಲ ಮೋಕೆಡೆ ಎದುಕೊಂಡು ಕುಮಾರಿ ಮಹಾಲಕ್ಷ್ಮಿ ಇಮೇರನ್ನು ವೇದಿಕೆಗೆ ಆಹ್ವಾನಿಸುವುದಿಲ್ಲ. ಅಂಜನೆ ಕುಮಾರಿ ಮಹಾಲಕ್ಷ್ಮಿ ಇಮೇರೆ BSc ಪರೀಕ್ಷೆಡು 80% ಮಾರ್ಕ್ ದಿತ್ತದು ಉತ್ತೀರ್ಣರಾಗ್ತೇವೆ. ಇಮೇರೇನು ನಮ್ಮ ಸಮಿತಿದ ಮಹಿಳಾ ಅಧ್ಯಕ್ಷರು ಬೊಕ್ಕ ನಮ್ಮ ಮಹಿಳಾ ಸಮಿತಿದ ರೇಷ್ಮಾ ಇಂಬೇರು ಬರ್ತದೆ ಗೌರವ ಸಮರ್ಪಣೆ ಮಾಡ್ಕೊಂಡು ಬಂದದ್ದು ವಿನಂತಿ ಬಂದದಲ್ಲ. ನಮ್ಮ ಆಶ್ರಯ ಕೊಲಾರಿ ಪರಿಸರಡಿ ನಮ್ಮ ಕೊರಗಜ್ಜ ಸೇವಾ ಸಮಿತಿ ವತಿದು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿನ ಕಾರ್ಯಕ್ರಮವನ್ನು ನಾವು ಮಂತದ್ದು ಬರೋದಿಲ್ಲ. ಆಯ್ತು ಅಂಗವಾದ ನಮ್ಮ ರಡ್ಡಿ ಜೋಕ್ಲನ್ನು ಸನ್ಮಾನಿಸಿನ ಕಾರ್ಯಕ್ರಮದಿಂದ ಸನ್ಮಾನ ಮಂತಿನ ಮಹಿಳಾ ಸಮಿತಿ ಅಧ್ಯಕ್ಷರು ಬೊಕ್ಕ ರೇಷ್ಮಾ ಇಮೇರೇನು ಆಸಾತೇರು ಇಮೇರೇನು ನಮ್ಮ ಆಶ್ರಯ ಕಾಲೋನಿ ಕೊರಗಜ್ಜ ಸೇವಾ ಸಮಿತಿ ಬೊಕ್ಕ ಮಹಿಳಾ ಸೇವಾ ಸಮಿತಿ ವತಿದು ಗೌರವಿಸಿನ ಒಂದು ಕಾರ್ಯಕ್ರಮ ನಡೆಯುತ್ತೊಂದು. ಈ ಕಾರ್ಯಕ್ರಮ ನಮ್ಮ ಸಮಿತಿದ ಮಾಜಿ ಅಧ್ಯಕ್ಷರಾಗಿನ ಮಹಿಳಾ ಸಮಿತಿದ ಪುಷ್ಪ ಇಂಬೇರ್ಲ ಬರ್ತದೆ ಮಾನಾದಿಗೆ ಮಾಡ್ಕೊಂಡು ಬಣ್ಣದ ವಿನಂತಿ ಬಂದದಲ್ಲ. ಮಾನಾದಿಗೆ ಮಂತಿನ ಮಹಿಳಾ ಸೇವಾ ಸಮಿತಿದ ಮಾತಾ ಸದಸ್ಯರಿಗೆ ಅಭಿನಂದನೆ ಬರೋದಿಲ್ಲ.